ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 71ನೇ ಹುಟ್ಟುಹಬ್ಬದ ಅಂಗವಾಗಿ ಮೋದಿ ಅಭಿಮಾನಿ ಚಂದ್ರಮಲ್ಲಾರ್ ಇವರ ವತಿಯಿಂದ ಕಾಪು ವ್ಯಾಪ್ತಿಯಲ್ಲಿ ಸುಮಾರು 5 ಕಿಲೋಮೀಟರ್ ವರೆಗೆ ಉಚಿತ ಆಟೋ ಸೇವೆ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೆ ಕಾಪು ಬಿಜೆಪಿ ಕ್ಷೇತ್ರಾಧ್ಯಕ್ಷ ಶ್ರೀಕಾಂತ್ ನಾಯಕ್ ಚಾಲನೆ ನೀಡಿದರು. ಈ ಸಂದರ್ಭ ಚಂದ್ರಮಲ್ಲಾರ್ ಮಾತನಾಡಿ, ಮೋದಿಯವರ ದೊಡ್ಡ ಅಭಿಮಾನಿ ನಾನು. ಜನರ ಸೇವೆ ಮಾಡುತ್ತಿರುವ ಮೋದಿಯವರ ಕಾರ್ಯ ಮೆಚ್ಚಿ ಅವರ ಹುಟ್ಟುಹಬ್ಬದಂದು ಸಾರ್ವಜನಿಕರಿಗೆ ತನ್ನಿಂದ ಅಲ್ಪಮಟ್ಟಿನ ಸೇವೆ ನೀಡುವ ನಿಟ್ಟಿನಲ್ಲಿ ಕಾಪುಪೇಟೆಯಿಂದ 5 ಕಿಲೋಮೀಟರ್ ವರೆಗೆ ಇಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ಉಚಿತ ಸೇವೆ ನೀಡುತ್ತಿದ್ದೇನೆ ಎಂದರು. नरेंद्र मोदी जी की बोलो, भारत माता की बोलो, भारत माता की नरेंद्र मोदी की ಬಹಳಷ್ಟು ಜನ ಗಣ್ಯರ ಒಂದು ಸಮ್ಮುಖದಲ್ಲಿ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡುವಂತಹ ಒಂದು ಕಾರ್ಯಕ್ರಮದಲ್ಲಿ ಆಯುಷ್ಮಾನ್ ಇರ್ಬೋದು, ಜನೌಷಧಿ ಕೇಂದ್ರ ಇರ್ಬೋದು, ಇಂತಹ ದೊಡ್ಡ ದೊಡ್ಡ ಯೋಜನೆಯನ್ನು ಅಂತ್ಯೋದಯ ಕಲ್ಪನೆಯಲ್ಲಿ ನರೇಂದ್ರ ಮೋದಿ ಅವರನ್ನು ವಿಶ್ಲೇಷಿಸುತ್ತೇವೆ. ಯಾಕೆಂದ್ರೆ ಕಳೆದ 7 ವರ್ಷದಲ್ಲಿ ನರೇಂದ್ರ ಮೋದಿಯವರು ಒಂದು ಕಡೆಯಲ್ಲಿ ದೇಶದ ಗಡಿಯ ವಿಚಾರ ಇರ್ಬೋದು, ದೇಶದ ಒಳಗಿನ ಆಡಳಿತ ವ್ಯವಸ್ಥೆಯ ಸುಧಾರಣೆ ಇರ್ಬೋದು, ಒಂದು ಕಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಗೌರವ ವರ್ಚಸ್ಸನ್ನು ಹೆಚ್ಚಿಸುವ ಕೆಲಸವನ್ನು ಮಾಡಿದ್ದಾರೆ. ನಾನು ಚಂದ್ರಮಲ್ಲಾರ್ ಅಂತ. ನಾನು ಭಾರತೀಯ ಜನತಾ ಪಾರ್ಟಿಯ ಒಂದು ಸಕ್ರಿಯ 20 ವರ್ಷಗಳ ಮೇಲೂ ಕಾರ್ಯಕರ್ತ ನಾನು, ಹಾಗೂ ಮೋದಿಯವರ ಕಟ್ಟ ಅಭಿಮಾನಿ. ಆದ್ದರಿಂದ ನಾನು ಅವರ ಒಂದು ಈ ಹುಟ್ಟುಹಬ್ಬಕ್ಕೆ ವರ್ಷವೂ ನಾನು ಉಚಿತ ಸೇವೆಯನ್ನು ಮಾಡ್ತಾ ಇದ್ದೇನೆ.